ಇಂಗ್ಲಿಷ್ ಕಲ್ಸ್ಕೊಂಡು ಹೊಡಿಬೇಕು ಮೊದಲು ಕಾಲ ಮಾಡ್ತೀವಿ ಡ್ಯಾಡಿ ಅಂದ್ರೆ ನೀತಿ ಅಲ್ಲ ನಿಮ್ಗೆ ಡ್ಯಾಡಿ ಮೀಸೆ ಗಾಡಿ ಎಲ್ಲ ಬೇಡ ಮಾರ ಮತ್ತೆ ಡ್ಯಾಡಿ ದಾಡಿ ಇದೇ ನನ್ನ ಮಗ ಅಪ್ಪ ನನ್ನ ತಂದೆಗೆ ಬೇಡ ನನಗೆ ಇದ್ಯಾಕೆ ಗೊತ್ತಿಲ್ಲ ನಿಮ್ಮ ಅವ್ವಿಗೆ ಹೊಡಿಬೇಕು ಮೊದಲು ಬರ್ಸತ್ತು ಹಂಗಾಕಂಡೆ ಹಿಂಗಾಗತ್ತು ನಾ ಅಮ್ಮ ಹೊದಿ ಅಂದ್ರೆ ನಾ ಅಮ್ಮ ಬಂದದ್ದೆ ಅಲ್ಲ ನೀನು ಜನ ಮುಂದೆ ಹೇಳಿಲ್ಲ ಅಂದ್ರೆ ಗೊತ್ತಿಲ್ಲ ಅದನಿಗೆ ಹೇಳಬೇಡ ಒಂದ್ಸಲ ಹೇಳ್ಸಾಕದ್ದು ಅದಿಲ್ಲ ಅದೇ ದಿಕ್ಕಿ ಬಂದು ಅದೇ ಗಟ್ಟಿ ಇಟ್ಕೊಂಡೆ ನೀನು ಸುತ್ತುದು ಅಲ್ಲ ಮತ್ತೆ ಹೇಳು ಎಲ್ಲಿ ಹೊಂಟಿದ್ದು ಈ ತರ ರೆಡಿ ಆಗಿ ಅಂದ್ರೆ ನಾ ಎಲ್ಲಿ ಹೊಂಟಿರುವೆ ಎಲ್ಲಿಗೆ ಎಲ್ಲಿಗೆ ನನ್ ಗೊತ್ತಾಯ್ತು ಈ ತರ ರೆಡಿ ಹಾಕೊಂಡು ನೀನು ನಾರಾಯಣ್ ಮನೆಗೆ ಆ ಕಾಲಿಗೆ ಕುಂದಿ ನೋಡ್ಲಿ ಗೊತ್ತೇ ನಾರಾಯಣ್ ಮನೆ ಆ ಕಾಲಿಗೆ ಕುಂದಿ ನಂಗೆ ಫೋಟೋ ಬಂದ ನಾರಾಯಣಿಗೆ ಹೇಳ್ಬೇಕಲ್ವ ನಾಯಿಗೆ ನಾಲ್ಕು ಕಾಲು ಬಂತು ಪುಣ್ಯ ಅದು ನಾಲ್ಕು ಕಾಲು ನಿಂದಿದ್ದೆ ಕಾಲು ನಾನು ಹಿಡಿದ್ದೆ ಅದು ತಪ್ಪಿಸ್ತಾರ ನಾರಾಯಣ ಸಾಯಿಗೆ ಹೆಂಗೆ ಇರ್ತದ ನಾಯಿ ನಾಯಿ ಬದುಕಿ ಆಗೋದಿಲ್ಲ ನಾಯಿ ಮುಟ್ಟಾರ ಕೂತಿದ್ರೆ ಹೇಳು ಹೌದಂತೇನ ಅದು ಬೇಡ ಅದು ಬೇಡ ನಾಳೆ ಮತ್ತೆ ನಾ ಪೇಪರ್ ನಲ್ಲಿ ಅವ್ನು ಹಂಗೆ ಅದು ಎಲ್ಲೋಗಿದ್ದೀನಿ ಹೆಣ್ಣು ಅಪ್ಪಯ್ಯ ಏನು ಹೆಂಗ್ ಗೊತ್ತಾಯ್ತು ಚಳಿ ಮಾಡಿ ಹೆಂಗ್ ಗೊತ್ತಾಯ್ತು ನಾನು ಮದುವೆಗೆ ತಯಾರಾಗಿ ಐತಿ ಅಂತ ಹೇಳಿ ನಾನು ಮದುವೆ ತಯಾರಾಗಿ ನಿನಗೆ ಹೆಂಗ್ ಗೊತ್ತಾಯ್ತು ಎತ್ತಪ್ಪ ಚಳಿ ಮತ್ತಪ್ಪ ಏನು ನನಗೆ ಹೆಣ್ಣು ಗೊತ್ತಾಯ್ತಾ ಮಗ ಓ ಮಗ ಅಮ್ಮ ಹೇಳ ದಾದಿ ಏನು ಹೆಣ್ಣು ನೋಡಬಹುದು ನಿಂಗೆ ಅಲ್ವಾ ಈಗ ನಿಮ್ಗೆ ಇದನ್ನ ಸುತ್ತುದ್ರ ಮತ್ತೆ ನಮ್ಮ ಬೇಡವಾ ನಾನು ಮುದುಕಾಗುತ್ತೆ ನೀ ಮದುವೆ ಆಗ್ತಾ ಇದೀಯಾ ನೀವು ಮತ್ತೆ ನಮ್ಮ ಬೇಡವೇನ ಅಮ್ಮ ಬೇಡ ನಂಗೆ ನಂಗೆ ನನ್ನ ಮಕ್ಕಳು ಅಮ್ಮ ಬೇಕು ನನಗೂ ಮದುವೆ ಆಗ್ಬೇಕಂತ ಆಸೆ ಇದೆಯೋ ನನ್ಗೊಂದು ಸಣ್ಣ ಮಗು ಇದ್ಬೇಕು ಆ ಮಗು ನಾನು ಅದು ಲಾಲಿ ಅಪ್ಪ ಒಂದು ಕೈ ಇದೆಯಾ ಮಗು ಬೀಳುದು ಲಾಲಿ ಅದು ಮಾಡ್ಕೊಂಡು ನನ್ನ ಮದುವೆ ಮಾಡ ಅಪ್ಪ ನೀ ಅಜ್ಜ ಇಲ್ಲ ನೀ ಹಿಡ್ಕೊಂಡಿಡ ಮದುವೆ ಮಾಡ ದೊಡ್ಡಾಗ್ತದೆ ಈಗ ನನ್ನ ಮದುವೆ ಮಾಡಪ್ಪ ಮತ್ತೆ ದೊಡ್ಡಕ್ಕಮ್ಮ ಸುಸ್ಸು ಬಿಸಿ ಮಾಡೋದಿಲ್ಲ ಅಲ್ಲ ಅದು ಅವ್ರ ಮೇಲೆ ಮಾಡ್ತದೆ ನನ್ನ ಮೇಲೆ ಮಾಡಿದ್ರೆ ನಿಮ್ಮ ಮೇಲೆ ಮಾಡಿದ್ರೆ ಮಾಡ್ತಾರೆ ನಿಮ್ಮ ಕಡೆಗೆ ಮುಖ ಮಾಡಿ ಮನೆಗೆ ಮತ್ತೆ ನೋಡ್ತಾ ಹೋಯ್ತಾ ಎಲ್ಲೂ ಹೋಯ್ತು ಬದ್ದೆ ನಿಂದು ಮದುವೆ ಮಾಡು ಮೊದಲು ಆಮೇಲೆ ಮಾಡು ಅದು ಸುಮ್ಮನೆ ಹೇಳಿದ್ದು ನಾನು ಸುಮ್ಮನೆ ಹೇಳಿದ್ದು ನೋಡು ದಾಡಿ ನಾನು ಮದುವೆ ಆದ್ರೆ ನೀವು ಅಮ್ಮ ಕೊಡುವ ಅದು ಅಕಸ್ಮಾತ್ ಅದು ಸುತ್ತು ಅಂದ್ರೆ ಮೊನ್ನೆ ಒಂದು ಅದಕ್ಕೆ ಎಕ್ಸಾಮ್ ಫಾರ್ಮ್ ತುಂಬಬೇಕಾದ್ರೆ ಅಮ್ಮನ ಹೆಸರು ಅಂದ್ರೆ 4 ಅಮ್ಮನ ಹೆಸರು ಬಂದೆ ನಾನು ಮತ್ತೆ ಅಂತ ನನ್ನ ಅಮ್ಮ ಜೀವಂತಿದ್ದೆ ನನ್ನ ಅಪ್ಪನೇ ನಾನು ಮಾಡ್ಲಿಕ್ಕೆ ಹೇಳ್ತಿದ್ದೆ ನನ್ನ ಅಮ್ಮ ಜೀವಂತಿದ್ದೆ ಅಪ್ಪನೇ ನಾಲ್ಕು ಮಾಡ್ಲಿಕ್ಕೆ ಹೇಳ್ತಿದ್ದೆ ಅದಕ್ಕೆ ಅಪ್ಪನೇ ಮುದುರಿತು ಅಂತ ನೀನು ದೋಹಿ ನೀನು ದೋಹಿ ಹೆಣ್ಣು ದೋಹಿ ಹೆಣ್ಣು ದೋಹಿ ದೇಶ ದೋಹಿ ಹೆಣ್ಣು ದೋಹಿ ನೀನು ಧೋನಿ ಅದು ಬೇಡ ದೇಶ ದೋಹಿ ಹೆಣ್ಣು ದೋಹಿ
ಇದ್ಯಾವ್ದು ದೋಹೆ ಅದು ಮೊದಲಿಲ್ಲ ನಿಂಗೆ ಅದಕ್ಕೆ ನಾನು ನಾಲ್ಕು ಟಿಕ್ಕು ಅಂತ ಹೇಳಿದ್ದೀನಿ ನಾಳೆ ಬಂದು ಸಿಕ್ಕಿದ್ದೇವಲ್ಲ ಹೌದು ಮತ್ತೆ ಹೋಗ್ಬೇಡ ಇಲ್ಲ ಮೊನ್ನೆ ಅದು ಆಯ್ತು ತಗೊಂಡು ಸಿಕ್ಕಿದೆ ನೀನ್ ಮದುವೆ ಆತ್ಯಾ ಈ ವಯಸ್ಸಲ್ಲಿ ಅದು ಬೇಜಾರು ಮಾಡ್ಕೊಳ್ಬೇಡ ಬೇಜಾರು ಮಾಡ್ಕೊಳ್ಬೇಡ ಅಂತ ಬೇಜಾರು ಆಗ್ತದೆ ಅಪ್ಪ ಎಲ್ಲೆಲ್ಲ ಆಗ್ತದೆ ಫುಲ್ ಬೇಜಾರು ಆಗ್ತದೆ ಇದೊಂದ್ಸಲ ಅಪ್ಪನ ಕಾಟ ಸಹಿಸ್ಕ ಅಪ್ಪನ ಕಾಟ ನಾನು ಸಹಿಸ್ಕೊಂತೆ ಅದು ಹೊಸ ಅಮ್ಮ ಬಂದು ಅದು ಹ್ಯಾಂಗ ಸಹಿಸ್ಕೊಂತೆ ಅಕ್ಕ ನನ್ನ ಮಗ ಹೇಳಿಲ್ಲ ನೋಡಿ ಅಲ್ಲ ಹಂಗ ವಾರ್ತಾ ಮಾಡ್ಕೊಂಡು ಹಾಕ್ತೀನಿ ನೀನು ಒಂದಿದೆ ನಿನ್ನೆ ಟೀಚರ್ ಮತ್ತಿದೆ ಟೀಚರ್ ಓ ಇದ ಸೆಕೆ ಪ್ರೂಫ್ ಇದು ಕಾಣುವುದೇನು ಹಾಕುದು ಅಲ್ಲ ಏನೇನ್ ನೋಡಿ ಮಗ ನೀನು ಮತ್ತೆ ಮದುವೆ ಮಾಡುವಂತ ಹೇಳ್ತಿದ್ದೆ ಅಪ್ಪ ನೀನು ಬತ್ತಿ ಕೆಲಸ ಮಾಡ್ತಿಲ್ಲ ಬರ್ತದ ಇದೆಂತ ಗಂಟಿ ಹಾಕಿದೆ ಅದ ಒಂದೊಂದು ದೇವಸ್ಥಾನ ಹೋದ್ರೆ ಕಟ್ಟಿ ಕಟ್ಟಿ ಇಡುದಿಲ್ಲ ಮಾರಾಯ ಊದ್ಬತ್ತಿ ಕಚ್ಚುತ್ತಾರೆ ಅದೇ ನಾನು ಆವಾಜ್ ನೋಡಿದ್ದೆ ನೀನು ಊದ್ಬತ್ತಿ ಬಾಯಲ್ಲೇ ಇತ್ತದ ನಿಂದ ಅದು ಬೀಡಿನ ಮಾರಾಯ ಅದು ಬೀಡಿನ ಅದಿಲ್ಲ ಅಂದಂಗೆ ನಾನು ಹೂ ಕೊಡ್ಲಿ ಗೊತ್ತಿಲ್ಲ ಹೋಗ ಅದು ಹೆಣ್ಣೆ ಮತ್ತೆ ತಂಗಿದ್ದು ನಿಂಗೆ ಹೇಳ್ತೀನಿ ರಜೆ ಮಾಡ್ಬೇಡ ಎಂತದಕ್ಕೆ ನಿನ್ನ ಹೆಣ್ಣಿಗೆ ತಂಗಿದೆ ನಂಗೆ ಚಿಕ್ಕ ಮಾದಿಲ್ಲ ಈ ಬೇಬರ್ಸಿ ಬಡ್ಡಿ ಮಕ್ಕಳಿಗೆ ಒಂದ್ಸಲ ತಿಥಿ ಕರ್ಕೊಂಡು ಹೋದೆ ಯಾಕೆ ಸತ್ತರ ಮನೆ ಪಿಂಡ ಆದ್ರೆ ಇಟ್ಟು ನೋಡ್ಲಿ ಯಾಕಂದ್ರೆ ಹೊಟ್ಟೆಗೆ ಹಸಿವು ಆಯ್ತು ಪಿಂಡ ತಿಂದ ಮಗ ಇವ ನೀ ಎಂತ ಮಾಡಿದೆ ಆದಿತ್ತ ಹೌದು 6 ಪಿಂಡ ಹಾಕಿದ್ರೆ ನೀ ಎಲ್ಲಿ ಪಿಂಡ ಒಂದು ರೊಟ್ಟಿ ನೀನೇ ತಿಂದೆ ನಾನು ತಿಂದೆ ಅದು ಗೊತ್ತಾದಿತ್ತು ನಾನು ಹೊರಗಡೆ ರೊಟ್ಟಿ ತಿಂತೇಬೇಕ ಆ ಕಾಗೆ ನಂದೇ ಏನು ಹೋಗ್ತದೆ ಯಾಕೆ ಪಿಂಡ ಅವನಲ್ಲ ಅದ ಕಾರಿನ ಕಾಗೆ ಕರೀತಾ ಇರ್ತದು ಬಾ ಬಾ ಅಂತ ಗೊತ್ತಾಯ್ತು ಆಮೇಲೆ ಹೋಯ್ತದ ನೀವು ಹೊರಗೆ ಬಂದಿಲ್ಲ ನಾವು ಬರಲಿ ಗೊತ್ತಿಲ್ಲಪ್ಪ ಅದು ಅಲ್ಲಿ ಪಕ್ಕದ ಮನೆಯಲ್ಲಿ ಬೇರೆ ಯಾರು ಹೋಗಪ್ಪ ಮತ್ತೆ ಬಿಟ್ಟರೆ ಅಪ್ಪಗೆ ಕೊಡ್ತೇವೆ ಬೇವಾತಿ ಅಪ್ಪ ಮಗನೇ ಮದುವೆ ಮಾಡಿದ್ ಬಿತ್ತು ತಾನು ಮದುವೆ ಆಗ್ತಾನೆ ಅದೇ ಒಂದು ಬಿತ್ತು ಅದೇ ಅದು ಗೊತ್ತಿದೆ ಬಂದೆ ಬಾ ಒಂದು ಹುಡುಗಿ ಅನ್ನ ಅಂತ ನಾನೇ ಯಾವ್ದು ಸಂತ ಆಗ್ತದೆ ನೀನಂಗ ಅನ್ನಯ್ಯ ಅಂತ ಕದಿಬೇದಾನೆ ಬೇರೆ ಏನಾದ್ರು ರಾಜಕುಮಾರ ನಾನು ಬರ್ಬತ್ತ ಅಂದ್ರೆ ಬರ್ಬತ್ತ ನಾಲ್ಗೆ ಸ್ವಲ್ಪ ದಪ್ಪ ನಿಮ್ಮಪ್ಪ ನಿಮ್ಮಮ್ಮ ಹೆಸರೇ ಹಂಗಿಟ್ಟಿದ್ದಾರೆ ಅಂದ್ಮೇಲೆ ನಿನಗೆ ತಮ್ಮಯ್ಯ ಅಂತ ಕರಿಬೋದಾ ಹೋಗಿ ಬಿಡು ಯಾಕಷ್ಟು ಬೇಜಾರು ಮಾಡ್ಕೊಂತೀಯ ನೀನ್ ಇಷ್ಟ ಇಲ್ಲ ಅಂದ್ರೆ ಏನಾಯ್ತು ಬೇರೆ ಯಾವ್ದಾರ ಹೆಸರು ಇಟ್ಕೊಂತಾರೆ ರಾಜ ದಾನಿ ರಾಜ ರಾಜ ನಂಗಂಗಾಗ್ಲಿ ನಿಂಗಂಗಾಗ್ಲಿ ಅದಕ್ಕದಿ ನೀನು ನನಗಂದ್ರೆ ಯಾವ ಅಂಗಲಲ್ಲೂ ನೀನು ರಾಜ್ಯ ಮೀಟೆ ನೋದೆ ಮೀಟೆ ಗಾದಿ ನೋದೆ ಅದು ಯಾವ ಅಂಗಲಲ್ಲೂ ಚೆನ್ನಾಗೇ ಕಾಣ್ತಿಲ್ವಲ್ಲ ನೀನು ಇಪ್ಪಿಪ್ಪನ್ನ ನೋಡಿದ್ದೆ ಇಪ್ಪಿಟ್ಟು
ರಾಜ ಮೀತೆನೇ ಇಲ್ಲ. ಮತ್ತೆ ಅವ್ನು ರಾಜ ಅಲ್ವಾ? ಅದು ಮೀತೆ ಇದೆ. ಹಂಗೆ ಅದೇ ಬೇರೆ ಇದೇ ಬೇರೆ. ಹೌದಾ? ಹಾಗಾದ್ರೆ ನಾನು ಏನಂತೆ ನಂಗೆ ಏನೇ ಬೇಗ ಅರ್ಜೆಂಟ್ ಹೋಗ್ಬರ್ಬೇಕು. ಅಷ್ಟು ಅರ್ಜೆಂಟ್ ಇದೆ ಹಂಗದಿ ಹೆಂಗ ಆಗ್ತದೆ. ಮನ್ಮಥ ರಾಜ ಮನ್ಮಥ ರಾಜ ಅಂತ ಕರೀತಲ್ಲ. ನಾನು ಪಿಕ್ಚರ್ ತೆಗಿತಾ ಇದ್ದೆ. ಪಿಕ್ಚರ್ದಲ್ಲಿ ಒಂದು ಹೀರೋಯಿನ್ ಬೇಕಿತ್ತು. ಚಂದ ಇಲ್ಲ ಬಿಡು. ನೀನ್ ಹೀರೋಯಿನ್ ಆದ್ರೆ ಹೀರೋಯಿನ್ ಚಾನ್ಸ್ ಬೇಕು ಅಂತ ನೀನೇನು ಕೇಳಕ್ ಬಂದಿಲ್ಲ ನಾನು. ಆಯ್ತು ಗೊತ್ತು ಹಾಕುವ. ಕಡಿಮೆ ಬಜೆಟ್ ಅಲ್ಲಿ ಪಿಕ್ಚರ್ ಅಲ್ಲ ಗೊತ್ತು ಹಾಕ್ತೇನೆ. ಅದು ನಿನಗೆ ಲಾಭ ಇರಬೇಕು. ಅದು ನಿನ್ ಇದು ಬರ್ಬೇಕು. ನೀನು ರಿಹರ್ಸಲ್ ಬರ್ಬೇಕು. ರಿಹರ್ಸಲ್ ಬರ್ಬೇಕು. ನಿನ್ನ ನಾಲಿಗೆ ಹುಟ್ಟು. ಸರಿ ಆಯ್ತು ಬರ್ತೀನಿ. ಮಾತೆಲ್ಲ ಒಂದು ನನ್ನ ಆ ಪಿಕ್ಚರ್ ಅಲ್ಲಿ ನಿನ್ನ ಹತ್ರ ಸೀತಾ ಸೀತಾ ದಾಮ ಸೀತಾ. ಓ ಸೀತಾ ದಾಮ ಸೀತಾ. ನಾನು ಪದಚಂತ. ಪದಚಂತ. ಓ ಹಾಗೆ ಏನೋ ಏನೋ ಅಂದೆಲ್ಲ ನಾವು ಹೇಳಕ್ ಬರಂಗಿಲ್ಲ ಮಾತಾಡ್ತೀವಿ. ಅರವತ್ತು ಮಾಡ್ತದೆ. ಈಗ ನಾನು ನೀನಾಗಿ ಏನಾರ ಹಾಕಿ ಬ್ರಷ್ ಇರುತ್ತಲ್ಲ ಮೊನ್ನೆ ಅದು ನನ್ನ ಕಂದಾಟಲ್ಲಿ ಬೇತಿದ್ದಲ್ಲ ಅದು ಹಾಕಿ ಹಾಗೆ ಇರೋದು. ನೀನು ನಾನು ಸೀತಾ ಅಂತ ನೀನು ಪದಚಂತ ನೋಡ್ಕೊಳ್ಬೇಕು. ಹೇಳದ್ ಹೇಳ್ತೀಯ ಕ್ಲೀನಾಗಿ ಮೂಡು ಬರಂಗ್ ಹೇಳಿದ್ರೆ ಒಂದ್ ಸ್ವಲ್ಪ ಹೇಳೋರು ಹೇಳ್ತೀವಿ. ಮೂದು ಹೆಂಗೆ ಗೊತ್ತಬೇಕು. ಒಂದು ಕೆಲಸ ಮಾಡು. ದುಡ್ಡು ಕೊಟ್ಟೆ ಮೂದು ತಗೋ. ಮೂದು ತಂದಿಟ್ಟು ಮಾತಾಡೋದೆ ನಾನು. ನನ್ನ ಅಪ್ಪನ ಹತ್ರ ನಾಲ್ಕು ಮೂದಿದೆ. ಅದಕ್ಕೆ ನಿಮ್ಮಪ್ಪ ಮೂರು ಐದಕ್ಕೆ ನಾಲ್ಕು ಇಲ್ಲಿಂದ ಹೋಗ್ತಾ ಇದ್ದ ನಾವು. ಏತೆ ಮಾತೆ ಅದೇ ಓದಿತ್ತು ಮೊದಲ ನಾನು ಗೀತಾ ಮಗ ತಂತ ಅದು ಗಟ್ಟಿಯಾಗಪ್ಪ ಬೇಕು. ಏನಾಗುತ್ತೋ ಪಿಕ್ಚರ್ ಹಾಳಾಗ್ತದೆ. ಪಾಪ ನೀನು ಅಷ್ಟು ಆಸೆಪಟ್ಟಿ ಅಂದೆ ನಾನಾರ ಯಾಕೆ ಬೇಡ ಅಂದೆ ಕೊಡಿಸಿ ಮಾಡೋರಲ್ಲ. ಗೀತಾ ಪರದೆ ಥೇಟ್ನವರು ಜನತೆ ಗೊತ್ತಿದ್ದಾರ ಅದನ್ನು ಇಲ್ಲಿಂದ ಬರ್ತದಲ್ಲ. ಅದರಲ್ಲೇ ಹಾದು ಕಂಟಿನ್ಯೂ ಹಾದಿರ್ತದೆ. ನಾನು ಹಾಕ್ತೆ ತುನಿಬೇಕು. ಅಯ್ಯೋ ನೀವು ನಾಲ್ಗೇನು ಕುಣಿಬೇಕು ಅಂತ ಹೇಳು. ಡ್ಯಾನ್ಸ್ ಮಾಡ್ಬೇಕಂತ ನಡು ನೀನು ಗಂಟಿದ್ರೆ ಯಾರ ಬಂದು ಬಿಟ್ಟ ಸ್ಥಳ ತುಂಬ್ಕೊಂಡು ಹೋಗ್ತಾರೆ. ತಾತ 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 ಕೈಯ